ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಾಜದ್ರೋಹಿ ಶಕ್ತಿಗಳು ರೌಡಿಗಳ ಅಟ್ಟಹಾಸ ಹೆಚ್ಚಾಗಿದೆ ಅಂತ ಮಾಜಿ ಸಚಿವ ಶಾಸಕ ಯುಟಿ ಖಾದರ್ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುರತ್ಕಲ್ನಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆಯನ್ನ ಖಂಡಿಸಿದ್ರು. ಕಾನೂನಿನ ಭಯವಿಲ್ಲದೆ ರೌಡಿಗಳು ಅಟ್ಟಹಾಸ ತೋರಿಸ್ತಾ ಇದ್ದಾರೆ. ಆಡಳಿತ ಪಕ್ಷದ ಒತ್ತಡದಿಂದ ಪೊಲೀಸ್ ಇಲಾಖೆ ನಿಸ್ಸಹಾಯಕವಾಗಿದೆ ಅಂತ ಹೇಳಿದ್ರು. ಸುರತ್ಕಲ್ ನೈತಿಕ ಪೊಲೀಸ್ಗಿರಿ ಪ್ರಕರಣದಲ್ಲಿ ರೌಡಿಗಳು ಪೊಲೀಸ್ ಇಲಾಖೆಯ ಮುಂದೆಯೇ ಹೊಡಿತಾರೆ. ಪೊಲೀಸರು ಹೊಡಿಬೇಡಿ ಅಂತ ಅಂಗಲಾಚುವ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಪೊಲೀಸ್ ಇಲಾಖೆಯ ಲಾಠಿ ಎಲ್ಲಿ ಹೋಯಿತು ಅಂತ ಪ್ರಶ್ನಿಸಿದ ಅವರು, ಪೊಲೀಸರು ಲಾಠಿ ಬಿಟ್ರೆ ಜನರು ಲಾಠಿ ಹಿಡಿದು ತಿರುಗುವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದ್ರು. ಪೊಲೀಸರು ರಾಜಕೀಯ ಬಾಸ್ಗಳ ಮಾತುಗಳಿಗೆ ಗೌರವ ಕೊಡಬಾರದು. ಕಾನೂನುಗಳಿಗೆ ಪೊಲೀಸರು ಗೌರವ ಕೊಡಬೇಕು. ಯಾರ್ಯಾರ ಮಕ್ಕಳಿಗೆ ಸಂಬಂಧ ಇಲ್ಲದವರು ಹೊಡಿತಾ ಇದ್ದಾರೆ. ಈ ರೀತಿ ಆದ್ರೆ ಅರಾಜಕತೆ ಸೃಷ್ಟಿಯಾಗತ್ತೆ. ಸುರತ್ಕಲ್ನಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ದಾಳಿ ಮಾಡಿದವರ ಮೇಲೆ ಯಾವ ಕೇಸ್ ಹಾಕಿದೆ ಅಂತ ಪ್ರಶ್ನಿಸಿದ್ರು. ಈ ಪ್ರಕರಣದಲ್ಲಿ ಯಾರ ಒತ್ತಡ ಇತ್ತು? ಆರೋಪಿಗಳು ಬೆಳಗ್ಗೆ ಹೋಗಿ ಸಂಜೆ ಜಾಮೀನಿನ ಮೇಲೆ ಹೊರಗೆ ಬರ್ತಾರೆ. ನಾನು ಸಚಿವನಾಗಿದ್ದಾಗ ಇಂತಹುದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರು. ಉದ್ಯೋಗಕ್ಕಾಗಿ ಯಾಕೆ ಯುವಕ ಯುವತಿಯರು ಮಂಗಳೂರಿಗೆ ಬರ್ತಾ ಇಲ್ಲ? ಯಾರೋ ಒಬ್ಬ ರೌಡಿ ರೋಡಲ್ಲಿ ಹೊಡಿತಾರೆ ಅಂದ್ರೆ ಯಾರಾದ್ರೂ ಕಳಿಸ್ತಾರಾ ಎಂಬ ಪ್ರಶ್ನಿಸಿದ ಅವರು, ಪೊಲೀಸ್ ಇಲಾಖೆಗೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಸಹಕಾರ ಕೊಡುತ್ತೆ ಅಂತ ಹೇಳಿದ್ದಾರೆ. ಸಮಾಜದ ಶಕ್ತಿಗಳು ಮತ್ತು ರೌಡಿಗಳ ಹಟ್ಟಹಾಸದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಗೌರವ ಮತ್ತು ಸಂಸ್ಕೃತಿಗೆ ಕಪ್ಪು ಚುಕ್ಕೆ ಉಂಟಾಗುತ್ತದೆ. ಕಾನೂನು ಮತ್ತು ಪೊಲೀಸ್ ಇಲಾಖೆಯ ಭಯವಿಲ್ಲದ ರೀತಿ ಇವತ್ತು ಜಿಲ್ಲೆಯ ವಿವಿಧ ಕಡೆ ಇವತ್ತು ರೌಡಿಗಳು ನಿರ್ಭಯವಾಗಿ ತಮ್ಮ ಹಟ್ಟಹಾಸವನ್ನು ತೋರಿಸುತ್ತಿದ್ದಾರೆ. ಆಡಳಿತ ಪಕ್ಷದ ರಾಜಕೀಯದ ಒತ್ತಡದಿಂದ ಪೊಲೀಸ್ ಇಲಾಖೆ ನಿಸ್ಸಹಾಯಕರಾಗಿ ಇವತ್ತು ನೋಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ರಾಜ್ಯಕ್ಕೆ ಬಾಸ್ಗಳಿಗೆ ಗೌರವ ಕೊಡೋದಲ್ಲ, ಕಾನೂನನ್ನು ಪಾಲಿಸಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಯಾರು ಈ ರೀತಿ ಸಮಾಜದಲ್ಲಿ ಒಂದು ಕ್ರೂರವಾಗಿ ಅಮಾನುಷವಾಗಿ ಯಾರ ತಂದೆ ತಾಯಂದಿರ ಮಕ್ಕಳ ಮೇಲೆಯನ್ನು ಹಲ್ಲೆ ಮಾಡುವಂತಹ ಆ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಕೊಡೋದು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಜವಾಬ್ದಾರಿ. ಪೊಲೀಸ್ ಇಲಾಖೆ ಮುಂದೆ ಹೊಡಿತಾರೆ. ಪೊಲೀಸ್ ಇಲಾಖೆಯ ಅಂಗಲಾಚುವಂಥ ವಿಡಿಯೋ ಬರ್ತದೆ, ಹೊಡಿಬೇಡಿ ಅಂತೇಳಿ. ಅವರು ಮುಂದೆ ಹೊಡಿತಾರೆ. ಜೀಪಲ್ಲಿ ಕೂತ್ಕೊಳಿಸಿದ ನಂತರ ಆ ಜೀಪಿನೊಳಗೆ ಹೋಗಿ ಹೊಡಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆವಾಗ ಪೊಲೀಸ್ ಇಲಾಖೆ ಲಾಠಿ ಎಲ್ಲಿಗೆ ಹೋಯಿತು? ಪೊಲೀಸ್ ಇಲಾಖೆ ತಮ್ಮ ಲಾಠಿಯನ್ನು ಮೌನವಾಗಿಟ್ಟರೆ ಜನರು ಪ್ರತಿಯೊಬ್ಬರು ಕೂಡ ಕೈಯಲ್ಲಿ ಲಾಠಿ ಇಟ್ಕೊಂಡು ತಿರುಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು. ಕಮಿಷನರೇಟಿಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಇಲಾಖೆಗೆ ಏನೆಲ್ಲ ಸಹಕಾರ ಬೇಕಾ ಕಾಂಗ್ರೆಸ್ ತನ್ನ ಸಂಪೂರ್ಣವಾದ ಸಹಕಾರ ಕೊಡ್ತದೆ. ಆಡಳಿತ ಪಕ್ಷದ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಯಾರೇ ರೌಡಿಗಳಿರಲಿ, ಯಾರೇ ಸಮಾಜದ ಶಕ್ತಿಗಳಿರಲಿ, ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು. ಆ ಮಕ್ಕಳ ತಾಯಿ ಮತ್ತು ತಂದೆಯಂದಿರು ಯಾರಿದ್ದು ನೋವು ಮತ್ತು ಕಣ್ಣೀರು ಹಾಕ್ತಾರೆ, ಆ ನೋವನ್ನು ತಣಿಸಬೇಕಾದ್ರೆ ಅದು ಪೊಲೀಸ್ ಇಲಾಖೆ ಕಠಿಣವಾದ ಕ್ರಮ ಕೈಗೊಂಡಾಗ ಮಾತ್ರ ಸಾಧ್ಯ ಅಂಥೇಳಿ ಬಹುಶಃ ಪೊಲೀಸ್ ಇಲಾಖೆಯವರು ನಾನು ಇವತ್ತು ಹೇಳ್ತಿರ್ತೇನೆ.